ಅಶೋಕ ವಿಜಯದಶಮಿಯ ಶುಭಾಶಯಗಳು. ಇಂದು ಬೌದ್ಧರು ಸಂಭ್ರಮದಿಂದ ಆಚರಿಸುವ ಅಶೋಕ ವಿಜಯದಶಮಿ. ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶ. ಈ ದೇಶದಲ್ಲಿ ವರ್ಷದುದ್ದಕ್ಕೂ ಹಲವು ಹಬ್ಬಗಳನ್ನು ಕಾಣುತ್ತೇವೆ. ಇಲ್ಲಿ ಅನೇಕ ಧರ್ಮ ಜಾತಿಗಳಿರುವುದರಿಂದ ಅವರವರ ಹಬ್ಬಗಳಿಗೆ ಒಂದೊಂದು ಪ್ರಾಮುಖ್ಯತೆ ಇದೆ. ಅದೇ ರೀತಿ ಈ ದೇಶದಲ್ಲಿ ಬೌದ್ಧ ಧರ್ಮವು ಅದರದೇ ಆದ ಪರಂಪರೆ, ಆಚರಣೆಗಳು, ಇತಿಹಾಸಗಳಿಂದ ಒಳಗೊಂಡಿದೆ. ಅಶೋಕನ ಕಾಲದಲ್ಲಿ ಭಾರತ ಬೌದ್ಧಮಯವಾಗಿತ್ತು. ಆಗ ಜನರು ಬೌದ್ಧ ಆಚರಣೆಗಳನ್ನು ಮಾಡುತ್ತಿದ್ದರು. ಕಾಲಕ್ರಮೇಣ ಅದು ವಿದೇಶಿಯರ ದಾಳಿಯ ಪರಿಣಾಮ ಹಬ್ಬಗಳ ಹೆಸರು, ಆಚರಣೆಯ ವಿಧಾನಗಳು ಬದಲಾಗುತ್ತಾ ಬಂದಿದೆ. ಅಖಂಡ ಭಾರತ ದೇಶವನ್ನಾಳಿದ ಪ್ರಪ್ರಥಮ ರಾಜಮನೆತನ ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟ್ ಅಶೋಕ ಚಕ್ರವರ್ತಿಯು ಕಳಿಂಗ ಯುದ್ಧದಲ್ಲಿ ವಿಜಯಿಯಾದ 10ನೇ ದಿನ ಬೌದ್ಧ ಧಮ್ಮ ದೀಕ್ಷೆ ಪಡೆಯುತ್ತಾನೆ. ನಂತರದ ದಿನಗಳಲ್ಲಿ ಅಶೋಕ ಚಕ್ರವರ್ತಿಯ ಪ್ರಜೆಗಳು ಕಳಿಂಗ ಯುದ್ಧದ ವಿಜಯದ ದಿನದಿಂದ ಹಿಡಿದು ಅಶೋಕ ಚಕ್ರವರ್ತಿಯು ಬೌದ್ಧ ಧಮ್ಮ ದೀಕ್ಷೆ ಪಡೆದ ದಿನಗಳವರೆಗೂ ಅಂದ್ರೆ 10 ದಿನಗಳ ಕಾಲ ವಿಜಯೋತ್ಸವ ಆಚರಿಸುತ್ತಿದ್ದರು. ಆದ್ದರಿಂದಲೇ ಈ ಉತ್ಸವಕ್ಕೆ ಅಶೋಕ ವಿಜಯದಶಮಿ ಎಂದು ಕರೆಯಲಾಯಿತು. ಭಾರತದ ಮೂಲ ಧರ್ಮ ಪರಂಪರೆಯನ್ನು ತಿಳಿದಿರುವ ಬುದ್ಧಿವಂತರು ಈಗಲೂ ಅಶೋಕ ವಿಜಯದಶಮಿ ಹಬ್ಬವನ್ನು ಆಚರಿಸುತ್ತಲೇ ಬಂದಿದ್ದಾರೆ. ಇದು ಬೌದ್ಧರ ಪ್ರಸಿದ್ಧ ಮತ್ತು ಪವಿತ್ರ ಹಬ್ಬವಾಗಿದೆ. ಸಾಮ್ರಾಟ್ ಅಶೋಕ ಚಕ್ರವರ್ತಿಯು ಸಿಂಹಾಸನಾರೋಹಣವಾದ 8ನೇ ವರ್ಷದಲ್ಲಿ ಕ್ರಿಸ್ತಪೂರ್ವ 262 ಕಳಿಂಗದ ಮೇಲೆ ತನ್ನ ಬಲಾಢ್ಯ ಸೈನ್ಯದೊಂದಿಗೆ ದಾಳಿ ಮಾಡಿದನು. ದೌಲಿ ಎಂಬ ಸ್ಥಳದಲ್ಲಿ ಭೀಕರ ಕದನ ನಡೆದ ಪರಿಣಾಮ ಯುದ್ಧದಲ್ಲಿ ಅಶೋಕ ಚಕ್ರವರ್ತಿಯು ವಿಜಯ ಪತಾಕೆ ಹಾರಿಸಿದನು. ಆದರೆ ಈ ಯುದ್ಧದ ಭೀಕರ ಪರಿಣಾಮಗಳನ್ನು ಅಶೋಕನ 13ನೇ ಶಿಲಾಸನವು ವಿವರಿಸುತ್ತದೆ. ಸಿಂಹಾಸನಾರೋಹಣವಾದ 8ನೇ ವರ್ಷಗಳ ನಂತರ ಕಳಿಂಗವು ಸಾಮ್ರಾಟ್ ಅಶೋಕ ಚಕ್ರವರ್ತಿಯ ವಶವಾಯಿತು. ಈ ಯುದ್ಧದಲ್ಲಿ 1,50,000 ಜನರು ಬಂದಿಗಳಾದರು. 1,00,000 ಜನರು ಗಾಯಗೊಂಡರು. ಹಲವರು ಮರಣ ಹೊಂದಿದರು. ಈ ಭೀಕರ ರುದ್ರಮಯವಾದ ರಣಭೂಮಿ, ರಕ್ತಪಾತ, ಮಕ್ಕಳು, ಗಂಡಂದಿರನ್ನು ಕಳೆದುಕೊಂಡವರ ಆಕ್ರಂದನ, ಅನಾಹುತಗಳು ಅಶೋಕ ಚಕ್ರವರ್ತಿಯ ಹೃದಯವನ್ನು ತಲ್ಲಣಿಸಿದವು. ಇದರಿಂದ ಸಾಮ್ರಾಟ್ ಅಶೋಕ ಚಕ್ರವರ್ತಿಯು ಈ ವಿಜಯದಿಂದ ಸಂತುಷ್ಟನಾಗದೆ ತನ್ನ ತಪ್ಪಿನ ಅರಿವಾಗಿ ದುಃಖ ತೃಪ್ತನಾದನು. ಈ ಯುದ್ಧವು ಅವನಿಗೆ ಜ್ಞಾನೋದಯವನ್ನುಂಟು ಮಾಡಿತು. ಯುದ್ಧ, ಕೊಲೆ, ರಕ್ತಪಾತ, ಹಿಂಸೆಯ ಮಾರ್ಗದಿಂದ ಸಾಧಿಸುವ ದಿಗ್ವಿಜಯವನ್ನು ಕೈಬಿಟ್ಟು ಧರ್ಮ, ಸತ್ಯ, ಶಾಂತಿ, ಅಹಿಂಸೆಯ ಮಾರ್ಗದ ಧರ್ಮ ವಿಜಯವನ್ನು ಕೈಗೊಳ್ಳಲು ಪಣತೊಟ್ಟನು. ಅಶೋಕ ಸಾಮ್ರಾಟನು ಬೌದ್ಧ ಭಿಕ್ಕುವಾದ ಉಪಗುಪ್ತನಿಂದ ಪ್ರಭಾವಿತನಾಗಿ ಕಳಿಂಗ ಯುದ್ಧವಾದ 10ನೆಯ ದಿನದಂದು ಆ ಭಿಕ್ಕುವಿನಿಂದಲೇ ಬೌದ್ಧ ಧಮ್ಮ ಸ್ವೀಕರಿಸಿದ ಎಂದು ದೀಪವಂಶ ಮತ್ತು ಮಹಾವಂಶ ಗ್ರಂಥಗಳಿಂದ ತಿಳಿದು ಬರುತ್ತದೆ. ಸಾಮ್ರಾಟ್ ಅಶೋಕ ಚಕ್ರವರ್ತಿಯು ಬೌದ್ಧನಾದ ಮೇಲೆ ಅವನು ಬೌದ್ಧರ ಪವಿತ್ರ ಸ್ಥಳಗಳ ಯಾತ್ರೆ ಕೈಗೊಂಡ ಮತ್ತು ಸಾವಿರಾರು ಗಟ್ಟಲೆ ಸ್ತೂಪಗಳು, ಧಮ್ಮ ಸ್ತಂಭಗಳು ಹಾಗೂ ಶಿಲಾಲೇಖಗಳ ನಿರ್ಮಾಣ ಮಾಡಿದನು. ಬಲಾತ್ಕಾರದಿಂದ ಬೌದ್ಧ ಧಮ್ಮವನ್ನು ಪ್ರಚಾರ ಮಾಡದೆ ಬೌದ್ಧ ಧಮ್ಮವನ್ನು ರಾಜಧರ್ಮವಾಗಿ ಘೋಷಿಸಿದ ಸಾಮ್ರಾಟ್ ಅಶೋಕ ಚಕ್ರವರ್ತಿಯ ಧಾರ್ಮಿಕ ಪರಿವರ್ತನೆಯಿಂದ ಸಂತೋಷಗೊಂಡ ಅಲ್ಲಿನ ಜನತೆ ಅವನು ನಿರ್ಮಿಸಿದ ಸ್ಮಾರಕಗಳಿಗೆಲ್ಲ ಅಲಂಕರಿಸಿ ಅವುಗಳ ಮೇಲೆ ದೀಪೋತ್ಸವವನ್ನು ಅತಿ ಸಂಭ್ರಮ ಸಡಗರದಿಂದ ಪ್ರತಿ ವರ್ಷ ಆಚರಿಸತೊಡಗಿದರು. ಈ ದೀಪೋತ್ಸವವು ಹರ್ಷೋಲ್ಲಾಸದಿಂದ 10 ದಿನಗಳ ತನಕ ನಡೆಯುತ್ತಿತ್ತು. ಹೀಗೆ ಯುದ್ಧ ಮಾರ್ಗ ತೊರೆದು ಬೌದ್ಧ ಮಾರ್ಗ ಹಿಡಿದು ಸಾಮ್ರಾಟ್ ಅಶೋಕ ಚಕ್ರವರ್ತಿಯು ಸುಮಾರು 40 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ತಕ್ಷಶಿಲೆಯಲ್ಲಿ ಪರಿನಿರ್ವಾಣ ಹೊಂದಿದನು. ನಂತರ ಅನೇಕ ಬೌದ್ಧಸ್ಥರು ಈ ಅಖಂಡ ಭಾರತವನ್ನು ಆಳ್ವಿಕೆ ಮಾಡಿದರೆ ಬೃಹದ್ರಥ ಮೌರ್ಯನೇ ಮೌರ್ಯ ಸಾಮ್ರಾಜ್ಯದ ಕೊನೆಯ ಅರಸನಾಗಿದ್ದು ಆತನನ್ನು ಕುತಂತ್ರದಿಂದ ಕೊಂದ ಮೇಲೆ ಮೌರ್ಯ ಸಾಮ್ರಾಜ್ಯ ಮತ್ತು ಬೌದ್ಧ ಧಮ್ಮವು ಅವನತಿಯತ್ತ ಸಾಗಿತ್ತು. ಭಾರತದಲ್ಲಿದ್ದ ಉಳಿದ ಬೌದ್ಧಸ್ಥರು ಮತ್ತು ಭಿಕ್ಕುಗಳನ್ನು ಕೊಲ್ಲಲಾಯಿತು ಮತ್ತು ದೇಶದಿಂದ ಓಡಿಸಲಾಯಿತು.
ಬದಲಾವಣೆ ಪ್ರಕೃತಿ ನಿಯಮ ಎಂಬಂತೆ ಸತ್ಯವು ಮತ್ತೆ ಮತ್ತೆ ಚಿಗುರುತ್ತದೆ. ಅದರಂತೆ ಸುಮಾರು 2000 ವರ್ಷಗಳ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ಬೇರೆ ಧರ್ಮಗಳ ಬಗೆಗಿನ ಸಾವಿರಾರು ಧರ್ಮ ಗ್ರಂಥಗಳನ್ನು ಸಹನೆಯಿಂದ ಅಧ್ಯಯನ ಮಾಡುತ್ತಾ ಸಾಹಿತ್ಯ, ಇತಿಹಾಸ, ಚರಿತ್ರೆಯ ಕಗ್ಗತ್ತಲು ಹೊಕ್ಕ ಅವರು ಅಸ್ಪೃಶ್ಯರು ಮೂಲದಲ್ಲಿ ಬೌದ್ಧರಾಗಿದ್ದರು. ಅಸ್ಪೃಶ್ಯರಿಗೆ, ಮಹಿಳೆಯರಿಗೆ ಮತ್ತು ಎಲ್ಲಾ ಶೋಷಿತರ ಬಿಡುಗಡೆಯ ದಾರಿ ಎಲ್ಲರಿಗೂ ಮತ್ತು ಎಲ್ಲ ಕಾಲಕ್ಕೂ ಬೇಕಾಗುವವರು ಬೌದ್ಧರು. ಜಗತ್ತಿನ ಪ್ರಪ್ರಥಮ ಸಮಾಜ ಸುಧಾರಕರು ಮತ್ತು ಸುಧಾರಕರಲ್ಲಿ ಅತ್ಯಂತ ಶ್ರೇಷ್ಠರು ಬೌದ್ಧರು. ಸಮಾಜ ಸುಧಾರಣೆಯ ಯಾವುದೇ ಇತಿಹಾಸ ಪ್ರಾರಂಭವಾಗಬೇಕಾದರೆ ಅದು ಬುದ್ಧರಿಂದ ಪ್ರಾರಂಭವಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಅಂತಿಮವಾಗಿ ತನ್ನೆಲ್ಲ ಶೋಷಿತರ ವಿಮೋಚನೆಯು ಬುದ್ಧ ಮಾರ್ಗದಿಂದ ಮಾತ್ರ ಸಾಧ್ಯ ಎಂದರಿತು ಅವರು 14ನೇ ಅಕ್ಟೋಬರ್ 1956ರಲ್ಲಿ ಅಶೋಕ ವಿಜಯದಶಮಿಯ ದಿನ ತಮ್ಮ 5 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳೊಂದಿಗೆ ನಾಗ್ಪುರದಲ್ಲಿ ಬೌದ್ಧ ಧಮ್ಮವನ್ನು ಸ್ವೀಕರಿಸಿ ಧಮ್ಮಚಕ್ರ ಪರಿವರ್ತನೆ ಮಾಡಿದರು. ಅದರಿಂದ ಅಂದು ಬೌದ್ಧರಸ ಅಶೋಕನ ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರು ಬೌದ್ಧ ಧಮ್ಮವನ್ನು ಸ್ವೀಕರಿಸಿ ವಿಮೋಚನಾ ದಾರಿಯನ್ನು ಕಂಡುಕೊಂಡರು. ಈ ಅಶೋಕ ವಿಜಯದಶಮಿಯನ್ನು ಹೀಗೆ ದೇಶದಲ್ಲಿ ಬಹಳ ಸಂತೋಷ ಸಂಭ್ರಮದಿಂದ ಆಚರಿಸುತ್ತಾರೆ. ಈ ದಿನ ಬೌದ್ಧರು ಮನೆಯಲ್ಲಿ ಬುದ್ಧ ಧ್ಯಾನ, ಪಂಚಶೀಲ ಸೇರಿ ಬೌದ್ಧ ಆಚರಣೆಗಳನ್ನು ಮಾಡಿದರೆ, ಇನ್ನು ಕೆಲವರು ಬೌದ್ಧ ಸ್ಥಳಗಳಾದ ಬುದ್ಧ ವಿಹಾರ, ದೀಕ್ಷಾ ಭೂಮಿ, ಬಾಬಾ ಸಾಹೇಬರ ಚೈತ್ಯ ಭೂಮಿಗಳಿಗೆ ಭೇಟಿ ನೀಡಿ ಇತಿಹಾಸವನ್ನ ನೆನಪಿಸಿಕೊಳ್ಳುತ್ತಾರೆ. ಬೌದ್ಧ ಧಮ್ಮವು ವಿಜ್ಞಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವುದರಿಂದ ಹೆಚ್ಚು ವಿಚಾರಗೋಷ್ಠಿಗಳು, ಚರ್ಚೆ, ಸಂಶೋಧನಾ ಕಾರ್ಯಕ್ರಮಗಳನ್ನು ಕೂಡ ನಡೆಸುತ್ತಾರೆ. ಹೀಗೆ ಭಾರತದಲ್ಲಿ ಅಶೋಕ ವಿಜಯದಶಮಿಯನ್ನು ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ. ತಮಗೆಲ್ಲರಿಗೂ ಅಶೋಕ ವಿಜಯದಶಮಿಯ ಶುಭಾಶಯಗಳು.